ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ನೀವು ನೋಡ್ತಿದ್ರೆ ಭಾಗೀರಥಿ ಕನ್ನಡ ಫ್ರೆಂಡ್ಸ್. ಇವತ್ತು ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದರೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಉಂಟು, ಹಾಗೆ ಹೋಗ್ತಾ ಇದ್ದೇನೆ. ಅಂದರೆ ನನ್ನ ಮಗನ ಜೊತೆ ಹೋಗ್ತಾ ಇದ್ದೇನೆ, ಅವನನ್ನು ಕರ್ಕೊಂಡು ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಉಂಟು, ಹಾಗೆ ಹೋಗ್ತಾ ಇದ್ದೇನೆ. ಓಕೆ, ಸ್ವಲ್ಪ ಜ್ವರ ಕೂಡ ಉಂಟು, ಕೆಮ್ಮು ಎಲ್ಲ ಬಂದಿದೆ ಈ ಸಲ. ಇಲ್ಲದ್ರೆ ಕಮ್ಮಿ, ಶೀತ ಆದ್ರೂ ಬರ್ತದೆ, ಜ್ವರ ಬಂದದ್ದು ಕಮ್ಮಿ ನಂಗೆ. ಈ ಸಲ ಜ್ವರ ಬರ್ತಾ ಉಂಟೇನೋ ಗೊತ್ತಿಲ್ಲ, ಸ್ವಲ್ಪ ಮೇಲೆ ಬಿಸಿ ಬಿಸಿ ಉಂಟು. ಹಾಗೆ ಜ್ವರ ಆದ್ರೆ ಒಮ್ಮೆ ಆಸ್ಪತ್ರೆ ಕೂಡ ಹೋಗ್ಬೇಕು. ಓಕೆನಾ? ಈಗ ಜ್ವರ ಅಂದ್ರೆ ಹೆದರಿಕೆ ಇರ್ತದೆ, ಯಾವ್ದ್ಯಾವ್ದೋ ಜ್ವರ ಎಲ್ಲ ಬರ್ತದಂತೆ, ಹಾಗೆ. ಓಕೆ, ಇನ್ನು ನೋಡೋಣ, ನಾನು ಹೋಗುವಾಗ ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡ್ತೇನೆ, ಇಲ್ಲಂದ್ರೆ ಮನೆಗೆ ಬಂದ ತಕ್ಷಣವೇ ನಾನು ವಿಡಿಯೋ ಮಾಡ್ತೇನೆ, ಆಯ್ತಾ? ಓಕೆನಾ? ಹೀಗೇನೆ ಸುಮ್ಮನೆ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡಿದ್ದು, ತುಂಬ ದಿವಸಗಳ ನಂತರ. ಅಂದರೆ ಎಲ್ಲರೂ ತುಳುವಲ್ಲೇ ಮಾತಾಡ್ತೀರಾ ಅಂತ ಹೇಳ್ತಾ ಇರ್ತೀರಾ, ಹಾಗೆ ಕನ್ನಡದಲ್ಲಿ ಕೂಡ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ನಿಮ್ಮ ಜೊತೆ. ಓಕೆನಾ? ಸರಿ, ಓಕೆ, ಬೈ. ನಾನು ಇನ್ನು ನಿಮ್ಮ ಜೊತೆ ಮತ್ತೆ ಸಿಗ್ತೇನೆ. ಓಕೆನಾ? ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ನನ್ನನ್ನು ಇನ್ನೂ ಕೂಡ ಫಾಲೋ ಮಾಡಲಿಲ್ಲ, ಅವರು ಫಾಲೋ ಮಾಡಿ. ಅದರ ಲಿಂಕ್ ಅನ್ನು ನಾನು ಕೆಳಗಡೆ ಕೊಟ್ಟಿರ್ತೇನೆ. ಓಕೆ, ಹಾಗೇನೆ ಇದುವರೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ವಿಕಾಸ್ ಹೊರಟ ಶಾಲೆಗೆ. ವಿಕಾಸನೊಟ್ಟಿಗೆ ತಮ್ಮ ಕೂಡ ಇದ್ದಾನೆ ಎದುರುಗಡೆ, ನೋಡಿ, ಸೀದಾ ಹೋಗ್ತಾ ಇದ್ದಾನೆ. ತುಳುವಲ್ಲೇ ಅಲ್ಲ, ಇವತ್ತು ಕನ್ನಡದಲ್ಲಿ ಮಾಡುವ ಅಂತೇಳಿ. ಅವರಿಗೆ ತುಳು ಕೇಳಿ ಬೋರ್ ಆಗಿದೆ ಅಂತೆ, ಹಾಗೆ ಅಲ್ಲ ಫ್ರೆಂಡ್ಸ್? ವಿಕಾಸ್ ಕೇಳ್ತಾ ಇದ್ದಾನೆ ತುಳುವಲ್ಲಿ ಮಾಡೋದಲ್ವಾ ಅಂತ. ಫ್ರೆಂಡ್ಸ್, ರೋಡಲ್ಲಿ ಹೋಗ್ತಾ ಇದ್ದೇನೆ. ಅಂದರೆ ಒಂದು ಗಾಡಿ ಸಹ ಸಿಗಲಿಲ್ಲ ನನಗೆ, ರಿಕ್ಷಾ ಎಲ್ಲ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ಹುಷಾರು ಕೂಡ ಇಲ್ಲ, ಇನ್ನು ಬಂದು ಮಲಗಬೇಕೇನ, ಅಷ್ಟು ಸುಸ್ತಾಗ್ತಾ ಉಂಟು. ನೋಡ, ಹೋಗಿ ಬಂದ ಮೇಲೆ ವಿಡಿಯೋ ಎಲ್ಲ ಮಾಡ್ತೇನೆ, ಆಯಿತಾ? ವಾಹನ ಎಲ್ಲ ಹೋಗುವಾಗ ಒಳ್ಳೇದಾಗೋದಿಲ್ಲ ವಿಡಿಯೋ ಮಾಡಲಿಕ್ಕೆ. ಮತ್ತು ವಿಡಿಯೋ ಮಾಡಿಕೊಂಡು ಹೋಗ್ತಾ ಇರುವಾಗ ಮಾತಾಡಿದರೆ ಕೆಳಗೆ ಬಿದ್ದರೆ ಗೊತ್ತೇ ಆಗಲಿಕ್ಕಿಲ್ಲ. ಮತ್ತೆ ಅನ್ಕೊಳ್ವಾರ ಯಾರಾದರೂ, ಇವಾಗ ಯಾರ ಹತ್ರ ಮಾತಾಡಿಕೊಂಡು ಹೋಗ್ತಾ ಇದ್ದಲ್ಲ ತನ್ನಷ್ಟಕ್ಕೆ ಅಂತೇಳಿ. ಓಕೆನಾ? ಓಕೆ, ಹೋಗಿ ಅಲ್ಲಿ ಹೋದರೆ ಹೋಗಿ ಬಂದು ವಿಡಿಯೋ ಮಾಡ್ತೇನೆ. ಓಕೆ, ಕನ್ನಡಿಗೆ ಎತ್ತೆ ಬಚ್ಚಿದು ಸೊಯ್ಯಜ್ಜಿ ಏನು ಬಾಬಿನ ಬುಡ್ದು ಓದಿತ್ತೆ, ಅಲ್ಪ ಮಿತ್ತೆ ರೂಮ್ಡು ಇತ್ತೆ ಅಕ್ಕನೈತಲ್ಲೇ ಕಂಡಾರಲ್ಲ ಬೀಡಿಗೆ ಓದಿತ್ತೇರಿಗೆ ಅಂತ. ಅತ್ತೆ ಮುದ್ದು ಹಾಯ್ ಅನ್ಪ್ಲೆ ಮುದ್ದು ಎಂಗ್ಲ ಮುದ್ದಿ ಎತ್ ಮಲ್ಲಾತಿ. ಹಾಯ್ ಅಂಚೆನೆ ಅರ್ಧದಲ್ಲಿ ವಿಡಿಯೋ ನಿಲ್ಲಿಸಿದೆ. ಅಂದರೆ ಯಾವ ಗೊತ್ತಾ, ಹುಷಾರಿಲ್ಲ ಅಂತೇಳಿ ನಾನು ಇಲ್ಲಿಗೆ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಮಗನನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿದೆಲ್ಲ, ಅಲ್ಲಿಂದ ಮತ್ತೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ತುಂಬ ಹುಷಾರಿರಲಿಲ್ಲ ನನಗೆ, ಹಾಗೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ವಲ್ಪ. ಅಂದರೆ ಫುಲ್ಲು ಅಂತ ಹೇಳೋದಿಲ್ಲ. ಹಾಗೆ ಈಗ ಅನ್ನಕ್ಕೆಲ್ಲ ಇಟ್ಟಾಯಿತು. ಹಾಗೆ ನಂತರ ಇಲ್ಲಿ ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಮೀನು ಪದಾರ್ಥಕ್ಕೆ ರೆಡಿ ಮಾಡ್ತೇನೆ. ಮೀನು ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ, ನೋಡಿ ಕಾಣ್ತಾ ಇದೆ. ಮೀನು ರೆಡಿಯಾಗಿ ಉಂಟು. ಮೀನು ಪದಾರ್ಥ ಮಾಡಿ ನಂತರ ನಿಮ್ಮ ಜೊತೆ ಸಿಗ್ತೇನೆ ನಾನು. ಓಕೆ, ಟೈಮ್ ಆಯಿತು, ತುಂಬ ಲೇಟ್ ಆಯಿತು. ಇವತ್ತು ಕರೆಂಟ್ ಇರಲಿಲ್ಲ, ಕರೆಂಟ್ ಈಗ ಬಂದದಷ್ಟೇ. ಕರೆಂಟಿಗೆ ಆಗಿ ನಾನು ಕಾಯ್ತಾ ಇದ್ದೆ. ಅದಕ್ಕಂತೇಳಿ ಕರೆಂಟ್ ಬರುವ ಮೊದಲು ಒಂದು ಪದಾರ್ಥ ಮಾಡಿದ್ದೀನಿ ನೋಡಿ, ಮೊಟ್ಟೆ ಪಲ್ಯ ಮಾಡಿದ್ದು. ಮೊಟ್ಟೆ ಪಲ್ಯ ಅಲ್ಲ, ಮೊಟ್ಟೆ ಸುಕ್ಕ ಮಾಡಿದ್ದು. ನಂತರ ಕರೆಂಟ್ ಬಂತು 12 ಗಂಟೆಗೆ. ಮತ್ತು ಮಾವನಿಗೆ ಇವತ್ತು ರಜೆ, ಹಾಗೆ ಮಾವನ ಹತ್ರ ಇದೆ, ಮೀನು ಮಾಡಿ ಕೊಡ್ತೀರಾ, ನಾನು ಇದು ರೆಡಿ ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ಅವರು ಮೀನು ಮಾಡಿ ಕೊಟ್ಟರು, ಹಾಗೆ ನಾನು ರೆಡಿ ಮಾಡ್ತಾ ಇದ್ದೇನೆ. ಅಂದರೆ ನನಗೆ ತಲೆ ಎಲ್ಲ ಫುಲ್ ಭಾರ ಆಗ್ತಾ ಉಂಟು. ಹೀಗೆ ಬಾಗಿ ಮೀನೆಲ್ಲ ಮಾಡುವಾಗ ಆಗಲಿಕ್ಕಿಲ್ಲ. ಅಂದರೆ ಸ್ವಲ್ಪ ಮೀನು ಇಡಬೇಕು, ತುಂಬ ಉಂಟು ಮೀನು. ಕೈಯೇ ನೋವಾಗ್ತಾ ಉಂಟು, ಜ್ವರ ಬಂದೇನೋ ಗೊತ್ತಿಲ್ಲ, ಎಲ್ಲ ನೋವು ಕೈಗೆಲ್ಲ. ಓಕೆ ಫ್ರೆಂಡ್ಸ್, ಇನ್ನು ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೆ ಸಿಗ್ತೇನೆ. ಓಕೆ, ಇಲ್ಲಿ ನೋಡಿ, ಮೀನು ಪದಾರ್ಥಕ್ಕೆ ಮಸಾಲೆ ರೆಡಿ ಮಾಡಿ ಆಯಿತು. ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು, ಚೆಂದ ಮಾಡಿ ಗ್ರೈಂಡ್ ಮಾಡಿದ ಮೇಲೆ ಪದಾರ್ಥ ರೆಡಿ ಆಗ್ತದೆ. ಈಗ ಮತ್ತೇನಾದ್ರು ಫ್ರೆಂಡ್ಸ್, ಪದಾರ್ಥ ಎಲ್ಲ ಆಗಿ ಇಲ್ಲಿ ಊಟ ಕೊಡ್ತಾ ಇದ್ದೇನೆ ನನ್ನ ಮಗನಿಗೆ. ಅವನ ಅರ್ಧ ಊಟ ಮಾಡಿ ಇದ್ದಾನೆ, ಕಿಟಕಿ ಹಾಕಿಲ್ಲ. ಹಾಗೆ ಊಟ ಎಲ್ಲ ಇನ್ನೂ ನನಗೆ ಊಟ ಬೇಕಷ್ಟು. ಓಕೆ, ನಾನು ಊಟ ಮಾಡಿದ ಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೇನೆ. ಓಕೆನಾ ಫ್ರೆಂಡ್ಸ್? ನನಗೆ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಮರುದಿವಸ ಮತ್ತೆ ವೀಡಿಯೋ ಮಾಡ್ತಾಯಿದ್ದೇನೆ. ಅಂದರೆ ನಾನು ಪೇಟೆಗೆ ಹೋಗ್ತಿದ್ದೆ, ನಾನು ಮತ್ತು ಅಕ್ಕ. ಹಾಗೆಯೇ ರಿಕ್ಷಾ ಸಿಕ್ಕಿತು ನಮಗೆ, ನಾನು ಬಸ್ಸಿಗೆ ಅಂತ ನಿಂತಿದ್ದೆ, ಹಾಗೆ ರಿಕ್ಷಾ ಸಿಕ್ಕಿತು. ಹಾಗೆ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇನೆ. ಹಾಗೆ ಅಲ್ಲಿಂದ ನಾವು ಬ್ಯೂಟಿ ಪಾರ್ಲರಿಗೆ ಹೋದದ್ದು. ಅಂದರೆ ಅಕ್ಕನಿಗೆ ಸ್ವಲ್ಪ ಐಬ್ರೋ ಶೇಪ್ ಎಲ್ಲ ಮಾಡಲಿಕ್ಕಿತ್ತು,
ಹಾಗೆ ಅಲ್ಲಿ ಐಬ್ರೋ ಶೇಪ್ ಎಲ್ಲ ಮಾಡಿ ನಂತರ ನಾವು ಅಲ್ಲಿಂದ ಫ್ಯಾನ್ಸಿ ಐಟಮ್ ಕೆಲವು ತಗೊಳ್ಳಿಕ್ಕಿತ್ತು. ಹಾಗೆ ಅಲ್ಲಿಂದ ಅಲ್ಲಿಗೆ ಹೋಗಿ ಫ್ಯಾನ್ಸಿ ಐಟಮ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಮತ್ತೆ ವಾಪಸ್ ಬಂದೆವು. ತುಂಬ ಒಳ್ಳೊಳ್ಳೆ ಫ್ಯಾನ್ಸಿ ಐಟಮ್ಗಳು ಬಂದಿದೆ ಈ ಅಂಗಡಿಯಲ್ಲಿ, ನೋಡ್ತಿರ್ಬೋದು ನೀವು. ನಾನು ಸ್ವಲ್ಪ ತೋರಿಸಿದ್ದೇನೆ, ತುಂಬ ಚೆಂದ ಉಂಟು. ಬಳೆಗಳಾಗಿರ್ಬೋದು, ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಇಲ್ಲಡೆ ಎತ್ತಿಯೇ ಸುಮಾರು ಲೇಟ್ ಆಂಡ್ ಬೇಗ ಬೇಗ ಬರೋಡು ಒಂದೇನೆ ಬಸ್ ತಿಕ್ಕನಾಗ ಲೇಟ್ ಆಂಡ್ ಮುಖ ಅಲ್ಪ ಇಂಗ್ಲು ಪೋಯಿನ ಅಲ್ಪ ಸುಮಾರು ಲೇಟ್ ಆಂಡ್ ಅಲ್ಪ ಪುರ ಏನು ಫುಲ್ಲು ಮಾತಾಡಿ ಏನು ವೀಡಿಯೋ ಅನ್ಪರ ಕೂತುಜಿ ಅಲ್ಪ ಅಲ್ಪ ಒಂಜಿಂಟಿಗಿಡು ವೀಡಿಯೋ ಅಂತ ಅತ್ತೆ ಇಂಚಿನ ಚೆಮ್ಮಲ ಅಂಚ ಮುಖ ನನೈತೆ ನುಪ್ಪು ದೀದಾವಡತ್ರೆ ನುಪ್ಪು ಕಜಿಪುಂಡು ಮೀನ್ದ ಕಜಿಪುಂಡು ನುಪ್ಪು ದೀದಾವಡತ್ರೆ ಓಕೆ ನುಪ್ಪು ಪುರ ಅದು ಇದು ಏಟೊಕ್ಕ ಇಂಕ ಮೀಟಿಂಗ್ ಹೊರ ಪೋರಂಡು ಅಲ್ಪಾಗ ನಿಕ್ಕಿಲ್ದಾನು ಪಾತ್ರೆ ತಿಕ್ಕು ಓಕೆನಾ. ನುಪ್ಪು ಬೇಯ್ತಂಡು ಅಂಚ ಐತೆ ನಮಗಕ್ಕೆ ಒಣಸ್ಕೊಯ್ಯರೆ ಪುಲ್ಲಿ ಎತ್ತುಲೆ ಮತ್ತೆ ಇಷ್ಟ ಕಣ್ಣೀರಿಂಗಿನ ಅಂಚ ಕೋಡೆದ ವಿಡಿಯೋ ಕನ್ನಡಡು ಅಂತ ಉಂಡು ಐದೊಕ್ಕ ಇನಿ ತುಳುಟೆವಂತೆ ಕೂಡ ತುಳು ಪಾತಿರತ್ತಿರದ ತುಳುವೆ ಬರ್ಪುಂಡು ಹಂಗ್ಲು ಒಣಸ್ವಂತ ತಿಕ್ಕುವ. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಸಾಸಿವೆ ಗಿಡ, ನನಗೆ ಮೊದಲು ಸಾಸಿವೆ ಗಿಡ ಅಂತ ಗೊತ್ತೇ ಇರಲಿಲ್ಲ. ತುಂಬ ಗಿಡಗಳಾಗಿದೆ, ತುಂಬ ಹರಡಿತ್ತು ಅಲ್ಲಲ್ಲಿ. ಇದು ಏನಂತಲೇ ಗೊತ್ತಿಲ್ಲ. ಅಂದರೆ ನಾನು ಇದರಲ್ಲಿ ಸಾಸಿವೆ ಇಲ್ಲಿ ಬೀಜ ಹಾಕಲಿಲ್ಲ. ಅಂದರೆ ನಮ್ಮ ಪೂಜೆ ಹೊತ್ತು ಸಾಸಿವೆಯಲ್ಲಿ ಚೆಲ್ಲಿತ್ತು ಅಂತ ಹೇಳಿದರು ಹಸ್ಬೆಂಡ್. ಹಾಗಿದ್ದು ಸಾಸಿವೆ ಗಿಡ ಅಂತ ಮತ್ತೆ ಸರ್ಚ್ ಮಾಡುವಾಗಿದ್ದು ಸಾಸಿವೆ ಗಿಡ ಅಂತ ನನಗೆ ಗೊತ್ತಾಯಿತು. ನೋಡಿ ಎಷ್ಟು ಉಂಟು. ಹಾಗೆಯೇ ನಾನು ಒಂದು ಮದುವೆಗೆ ಹೋಗಿದ್ದೆ. ಆ ಮದುವೆಯಲ್ಲಿ ನನಗೆ ನನ್ನ ಸಬ್ಸ್ಕ್ರೈಬರ್ ತುಂಬ ಮಂದಿ ಸಿಕ್ಕಿದ್ರು. ಅವರದೆಲ್ಲ ವೀಡಿಯೋಸ್ ಮಾಡಿದ್ದೇನೆ. ಅಂದರೆ ಈ ಮದುವೆಗೆ ನಾನು ವೀಡಿಯೋನೇ ಮಾಡಿರಲಿಲ್ಲ, ಹಾಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತೇಳಿ ಸ್ವಲ್ಪ ವೀಡಿಯೋ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಹಾಕ್ತಾಯಿದ್ದೇನೆ.